ಕೇರಳದಲ್ಲಿ ಪ್ರಳಯದಿಂದ ಸಂಕಷ್ಟ ಅನುಭವಿಸುತ್ತಿರುವ ಸಂತ್ರಸ್ತರಿಗೆ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಸಂಗ್ರಹಿಸಲಾದ ಭಾರಿ ಪ್ರಮಾಣದ ಬಟ್ಟೆ, ಬರೆ, ಆಹಾರ ಸಾಮಗ್ರಿ, ಕುಡಿಯುವ ನೀರು ಮೊದಲಾದ ಉತ್ಪನ್ನಗಳನ್ನು ವಯನಾಡಿಗೆ ಕಳುಹಿಸಲಾಯಿತು. ದಕ್ಷಿಣ ಕನ್ನಡ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಸಮಿತಿ, ಜಿಲ್ಲಾ ಯುವ ಕಾಂಗ್ರೆಸ್, ಎನ್ಎಸ್ಯುಐ ಅವರ ನೇತೃತ್ವದಲ್ಲಿ ಕೇರಳಕ್ಕೆ ಅಪಾರ ಪ್ರಮಾಣದ ದಿನಸಿ ಸಾಮಗ್ರಿಗಳು ಹಾಗೂ ಅವಶ್ಯಕ ವಸ್ತುಗಳನ್ನು ಸಂಗ್ರಹಿಸಿ ಸಂತ್ರಸ್ತರಿಗೆ ತಲುಪಿಸುವ ಕಾರ್ಯವನ್ನು ಮಾಡಲಾಯಿತು. ಈ ಸಂದರ್ಭ ಮಾತನಾಡಿದ ದಕ್ಷಿಣ ಕನ್ನಡ ಜಿಲ್ಲಾ ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷೆಯಾದ ಶಾಲೆಟ್ ಪಿಂಟು ಅವರು, ಮಂಗಳೂರು, ಉಳ್ಳಾಲ, ಕಾಸರಗೋಡಿನ ಸುಮಾರು 20 ಮಹಿಳಾ ಕಾಂಗ್ರೆಸ್ ಸದಸ್ಯರುಗಳು ಸ್ವತಃ ನೆರೆಪೀಡಿತ ಪ್ರದೇಶಕ್ಕೆ ಭೇಟಿ ನೀಡಿ ಅಲ್ಲಿನ ಮಹಿಳೆಯರ ಕಷ್ಟದಲ್ಲಿ ಭಾಗಿಯಾಗ್ತೇವೆ. ಮುಖ್ಯವಾಗಿ ಮಹಿಳಾ ಮಕ್ಕಳಿಗೆ ಬೇಕಾಗುವ ಸಾಮಗ್ರಿಗಳನ್ನು ತಲುಪಿಸುವ ಕಾರ್ಯ ಮಾಡುತ್ತಿದ್ದೇವೆ ಎಂದು ಹೇಳಿದರು. ಅತಿ ಹೆಚ್ಚು ಸಂತ್ರಸ್ತರು ಇರುವುದು ಈ ಒಂದು ಪ್ರದೇಶದಲ್ಲಿ. ನಾವು ಮಹಿಳಾ ಕಾಂಗ್ರೆಸ್ ವತಿಯಿಂದ ಸುಮಾರು 2 ಲಕ್ಷಕ್ಕೂ ಮಿಕ್ಕಿ ಮಹಿಳೆಯರಿಗೆ ಬೇಕಾಗುವ, ಮಕ್ಕಳಿಗೆ ಬೇಕಾಗುವಂಥ ಸಾಮಗ್ರಿಗಳನ್ನು ನಾವು ಇವತ್ತು ತಗೊಂಡಿದ್ದೇವೆ. ನಾವು ಸ್ವತಃ ಒಂದು ಪ್ರದೇಶಕ್ಕೆ ಭೇಟಿ ನೀಡಿ ಅಲ್ಲಿ ಸಂತ್ರಸ್ತರು ಯಾರಿದ್ದಾರೆ ಅವರನ್ನು ಮುಖಾಂತರ ಭೇಟಿಯಾಗಿ ಈ ಒಂದು ಪರಿಹಾರ ಸಾಮಗ್ರಿಗಳನ್ನು ಅಲ್ಲಿ ನಾವು ವಿತರಿಸಲಿಕ್ಕಿದ್ದೇವೆ. ಆ ಒಂದು ಭಾಗದ ಶಾಸಕರು ಕೂಡ ನಮಗೆ ಒಂದು ಜೊತೆಯನ್ನು ಕೊಡಲಿಕ್ಕಿದ್ದಾರೆ. ಇನ್ನು ಯುವ ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷ ಮಿಥುನ್ ರೈ ಅವರು ಮಾತನಾಡಿ, ಎಲ್ಲರೂ ಕೂಡ ಸ್ವಯಂ ಪ್ರೇರಿತವಾಗಿ ಸಹಾಯ ಮಾಡಿದ್ದಾರೆ. ಕದ್ರಿ ಮಾರುಕಟ್ಟೆಯ ಹೂವಿನ ವ್ಯಾಪಾರಿಗಳು 50 ಕೆಜಿ ಅಕ್ಕಿ ವಿತರಿಸುವ ಮೂಲಕ ಸಹಕರಿಸಿದ್ದಾರೆ ಎಂದರು. ನಾವು ಸಹಾಯ ಕೇಂದ್ರವನ್ನು ಮಾಡಿ, ಸಹಾಯ ಕೇಂದ್ರಕ್ಕೆ ನಮ್ಮ ಜಿಲ್ಲಾ ಯುವ ಕಾಂಗ್ರೆಸ್ಸಿನ ಕಾರ್ಯದರ್ಶಿಯಾದಂಥ ಅನ್ಸರುದ್ದೀನ್ ಸಾಲ್ಮಾರ್ ಅವರು ಇದಕ್ಕೆ ವಿಶೇಷವಾಗಿ ಹೆಚ್ಚಿನ ಒತ್ತನ್ನು ಕೊಟ್ಟು ಕೆಲಸ ಕಾರ್ಯವನ್ನು ಮಾಡಿದ್ದಾರೆ. ನಮ್ಮ ಉಪ್ಪಿನಂಗಡಿ ಘಟಕದಿಂದ ಸುಮಾರು ಒಂದು 80 ರಿಂದ 90 ಸಾವಿರ ಮೌಲ್ಯದ ನಮಗೆ ಅಕ್ಕಿಯನ್ನು ಕಳಿಸಿದ್ದಾರೆ. ಬಹುಶಃ ಎಲ್ಲ ರೀತಿಯಲ್ಲಿ ಸಹಕಾರ ಮಾಡಿದಂಥ ಎಲ್ಲ ಪ್ರಜ್ಞಾವಂತ ನಾಗರಿಕರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತಾ, ಅದೇ ರೀತಿ ನಮ್ಮ ಕಾಂಗ್ರೆಸ್ ಕಚೇರಿಯ ಪಕ್ಕದಲ್ಲಿರುವಂಥ ಹೂವಿನ ವ್ಯಾಪಾರಿಗಳು 50 ಕೆಜಿ ಅಕ್ಕಿಯನ್ನು ಅವರು ಕೊಟ್ಟು ಅವರು ಕೂಡ ಸಹಕರಿಸಿದ್ದಾರೆ. ಮಾಜಿ ಶಾಸಕರಾದ ಜಿಆರ್ ಲೋಪು ಅವರು ಮಾತನಾಡಿ, ಕಾಂಗ್ರೆಸ್ನ ಎಲ್ಲಾ ಘಟಕದ ನೇತೃತ್ವದಲ್ಲಿ ಸಹಾಯ ಹಸ್ತ ಮಾಡಲಾಗ್ತಿದೆ. ಪ್ರಾಮಾಣಿಕ ರೀತಿಯಲ್ಲಿ ನೆರೆ ಸಂತ್ರಸ್ತರಿಗೆ ತಲುಪಿಸುವ ಕಾರ್ಯ ಮಾಡಲಾಗ್ತಿದೆ ಎಂದರು. ದಾನಿಗಳಿಂದ ಸಂಗ್ರಹಣೆ ಮಾಡಿ ಕಳಿಸಿಕೊಡುವಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ಇಟ್ಕೊಂಡಿದ್ದಾರೆ. ಇದಕ್ಕೆ ಹಲವಾರು ದಿವಸಗಳ ಅವರ ಪ್ರಯತ್ನ ಇವತ್ತು ಸಹಕಾರಿಯಾಗಿದೆ ಮತ್ತು ಹಲವಾರು ದಾನಿಗಳು ಇದಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಬಹಳ ಪ್ರಮುಖ ಅಂದರೆ ಯಾವುದೇ ಪ್ರಕೃತಿ ವಿಕೋಪ ಅಥವಾ ಯಾವುದೇ ಸಮಸ್ಯೆ ಬಂದಾಗ ಅದಕ್ಕೆ ಸ್ಪಂದನೆ ಮಾಡುವುದು ಮಾನವತೆಯ ಒಂದು ದೊಡ್ಡ ಗುಣ. ನಾನು ಇವತ್ತು ನಮ್ಮ ಯುವಕ ಕಾಂಗ್ರೆಸ್ನ ಎಲ್ಲ ಸದಸ್ಯರಿಗೆ ಮತ್ತು ಅದರ ಅಧ್ಯಕ್ಷರಾದ ನಮ್ಮ ಮಿಥುನ್ ರೈ ಅವರಿಗೆ ಮತ್ತು ಎಲ್ಲ ಪದಾಧಿಕಾರಿಗಳಿಗೆ ಅವರ ಜೊತೆಯಲ್ಲಿ ಕೈ ಜೋಡಿಸಿದ ಹಲವಾರು ಮಂದಿ ಇಲ್ಲಿದ್ದಾರೆ. ಈ ಸಂದರ್ಭ ಎನ್ಎಸ್ಯುಐ ಅಧ್ಯಕ್ಷ ಅಬ್ದುಲ್ ಬಿನ್ನು, ಮೆರಿಲ್ ರೇಗೋ, ಪ್ರವೀಣ್ ಚಂದ್ರ ಆಳ್ವಾ, ವಿನಯ್ ರಾಜ್ ಮತ್ತಿತರರು ಉಪಸ್ಥಿತರಿದ್ದರು. ನಾಗರಾಜ್, ವಿ4 ನ್ಯೂಸ್ 24/7 ಮಂಗಳೂರು.